ಮಾಡಬೇಕೆನ್ನುವವನಿಗೆ ಆತ್ಮವಿಶ್ವಾಸವಿರಬೇಕು, ಮಾಡುವ ದೃಢ ನಿರ್ಧಾರವಿರಬೇಕು. ಅಷ್ಟೇ ಅಲ್ಲ, ಸಾಧಿಸಬೇಕೆಂಬ ಛಲವಿರಬೇಕು. ಅಂತಹ ಛಲಗಾರ ಇವರು. ಅದೆಷ್ಟೋ ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಂಡಿರುವ ದೇಹದಾಢ್ಯ ಪಟು ಮತ್ತು ಸರಳ ಸಜ್ಜನ ವ್ಯಕ್ತಿ. ಅಷ್ಟಕ್ಕೂ ನಾವು ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಸ್ಟೋರಿ ನೋಡಿ. ನಾವು ಹೇಳ ಹೊರಟಿರುವುದು ಮೂಡುಬಿದ್ರೆಯ ಮೇಲ್ಚಾರಿನ ನಿವಾಸಿಯಾದ ಸೀತಾರಾಮ್ ಕುಲಾಲ್ ರವರ ಬಗ್ಗೆ. ತನ್ನ 13ನೇ ವಯಸ್ಸಿನಲ್ಲಿ ವ್ಯಾಯಾಮ ಶಾಲೆಗೆ ಸೇರಿಕೊಂಡ ಇವರು 15ನೇ ವಯಸ್ಸಿನಲ್ಲಿ ದೇಹದಾಢ್ಯ ಪಟು ಎಂದು ಗುರುತಿಸಿಕೊಂಡರು. ನಂತರ ಆರಂಭವಾಯಿತು ಇವರ ಪದಕ ಮತ್ತು ಪ್ರಶಸ್ತಿಗಳ ಬೇಟೆ. ನನ್ನ 13ನೇ ವರ್ಷದಲ್ಲಿ ನಾನು ಈ ರಂಗಕ್ಕೆ ಕಾಲಿಟ್ಟಿದ್ದೇನೆ. ದೇಹದಾಢ್ಯಪಟು ಅಂದರೆ ಆವಾಗ 15 ವರ್ಷದಲ್ಲಿ ನಾನು ದೇಹದಾಢ್ಯಪಟು ಆದೆ. ರಲ್ಲಿ ರಾಮಕೃಷ್ಣ ಕುದ್ರೋಳಿಯವರ ಸಲಹೆಯೊಂದಿಗೆ ವ್ಯಾಯಾಮ ಶಾಲೆಯನ್ನ ಸೇರಿಕೊಂಡವರು. ನಂತರ ಅಂತಾರಾಷ್ಟ್ರೀಯ ದೇಹದಾಢ್ಯ ಗಣೇಶ್ ಪಾಂಡೇಶ್ವರ್ ಅವರೊಂದಿಗೆ ಮಂಗಳೂರಿನ ಕಾರ್ ಸ್ಟ್ರೀಟ್ ದೇಹದಾಢ್ಯದ ಕುರಿತು ತರಬೇತಿಯನ್ನ ಪಡೆದುಕೊಂಡರು. 83ರಲ್ಲಿ ನಾನು ಈ ವ್ಯಾಯಾಮ ಅಂತೇಳಿ ಮಾಡಲಿಕ್ಕೆ ನಮ್ಮ ರಾಮಕೃಷ್ಣ ಕುದ್ರೋಳಿ ನಮ್ಮನ್ನು ಒಂದು ವ್ಯಾಯಾಮ ಶಾಲೆಗೆ ಸೇರಿಸಿದರು. ಆಮೇಲೆ ದೇಹದಾಢ್ಯಪಟು ಆಗಬೇಕಾದ್ರೆ ಗಣೇಶ್ ಪಾಂಡೇಶ್ವರ್ ಅಂತೇಳಿ ಅಂತಾರಾಷ್ಟ್ರೀಯ ದೇಹದಾಢ್ಯಪಟು ಅವರು ನನಗೆ ಈ ತರಬೇತಿಯನ್ನು ಕೊಡ್ತಾಯಿದ್ರು. 1984ರಿಂದ ದೇಹದಾಢ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಲಾರಂಭಿಸಿದರು. ಆರಂಭದಲ್ಲಿ ಸತತ 5 ಬಾರಿ ಸೋಲನ್ನು ಕಂಡ ಸೀತಾರಾಮ್ ಕುಲಾಲ್ ರವರು ಎದೆಗುಂದಲಿಲ್ಲ. ಹಾಗೆ 84ರಲ್ಲಿ ನಾನು ಕಾಂಪಿಟೇಷನ್ಗೆ ಇಳಿದೆ. 3-4 ಬಾರಿ ಸೋತೆ. 5ನೇ ಬಾರಿ ನಾನು ಸೋತಾಗ ಒಂದು ದಿವಸ ರಾಮಣ್ಣ ಸೆಟ್ರಿದ್ರು, ಅಂದರೆ ಶ್ರೀ ಬಾಲಾಂಜನ ವ್ಯಾಯಾಮ ಶಾಲೆ ಕಾರ್ ಸ್ಟ್ರೀಟಲ್ಲಿ ನಾನು ವ್ಯಾಯಾಮ ಕಲಿತಿದ್ದೆ. ಆವಾಗ ಗಣೇಶ್ ಪಾಂಡೇಶ್ವರ್ ಗುರುವಾಗಿದ್ದರು. ಆವಾಗ 2 ಸಾರಿ 3 ಸಾರಿ ನಾನು ಸೋಲುವಾಗ ಇದನ್ನು ರಾಮಣ್ಣ ಸೆಟ್ರು ಒಂದು ಹೇಳಿದ್ರು, ಸರ್ ನಾನು ಇನ್ನು ಮಾಡೋದಿಲ್ಲ ಸರ್, ಕಾಂಪಿಟೇಷನ್ ಮಾಡೋದಿಲ್ಲ. ಅದಕ್ಕೆ ರಾಮಣ್ಣ ಸೆಟ್ರು ಒಂದು ಆ ಜೇಡರ ಬಲೆಯನ್ನು ತೋರಿಸಿದರು. ಅದು ಈಗಲೂ ನನಗೆ ಮರೆಯದಂಥ ಒಂದು ಸ್ಥಿತಿ. ಅದು ಆ ಜೇಡರ ಬಲೆಯನ್ನು ತೋರಿಸಿ ಅವರು ಎಂತ ಹೇಳಿದ್ರು ಅಂದರೆ, ನೋಡಿ ಆ ಜೇಡರ ಬಲೆ ಎಷ್ಟು, ಆ ಜೇಡರ ಬಲೆ ಕಟ್ಟಬೇಕಾದ್ರೆ ಎಷ್ಟು ಪ್ರಯತ್ನ ಬರ್ತದೆ, ಅದರಲ್ಲಿ ಎಷ್ಟು ಮೇಲೆ ಹೋಗ್ತದೆ, ಎಷ್ಟು ಕೆಳಗೆ ಮಾಡಿ ಆ ಜೇಡರ ಬಲೆಯನ್ನು ಕಟ್ತದೆ. ಅದೇ ರೀತಿ ಸೋಲು ಅಂತದ್ದು ಮಾಮೂಲಿ, ಅದೇನು ತಲೆಬಿಸಿ ಮಾಡಿದ್ದೀನಿ, ಇನ್ನು ಗೆಲುವು ಇದ್ದೇ ಇದೆ ಅಂತೇಳಿ ಒಂದು ಮಾತು ಹೇಳಿದ್ರು. ಪುನಃ ನಾನು ವ್ಯಾಯಾಮವನ್ನು ಸ್ಟಾರ್ಟ್ ಮಾಡಿದೆ. ಶುರು ಮಾಡಿ ಹಾಗೆ ನಾನೇನಾದರೂ ಸಾಧಿಸಬೇಕು ಎಂದು ಛಲ ತೊಟ್ಟ ಛಲಗಾರರವರು. ನಂತರ 1985ರಲ್ಲಿ ಮಿಸ್ಟರ್ ಬಂಟ್ವಾಳ್ ಎನ್ನುವ ಪ್ರಶಸ್ತಿ, ರೋಟರಿ ಕ್ಲಬ್ ಆಯೋಜಿಸಿದ ಸ್ಪರ್ಧೆಯಲ್ಲಿ ಮಿಸ್ಟರ್ ದಕ್ಷಿಣ ಕನ್ನಡ ರನ್ನರ್ ಆಫ್ ಪ್ರಶಸ್ತಿ. ಮಿಸ್ಟರ್ ಬಂಟ್ವಾಳ್ ಅಂತೇಳಿ 85ನೇ ಇಸವಿಯಲ್ಲಿ BC ರೋಡಲ್ಲಿ ಪಡೆದೆ. ಅದರ ಬೆನ್ನಿಗೆ ದಕ್ಷಿಣ ಕನ್ನಡ ರೋಟ್ರಾಕ್ಟ್ ಅವರು
ಟೌನ್ ಹಾಲಲ್ಲಿ ಕಾಂಪಿಟೇಷನ್ ಮಾಡಿಸಿದ್ರು. ಅದರಲ್ಲಿ 2ನೇ ಪ್ಲೇಸ್ ಪಡೆದೆ. ಬಿಲ್ಲವ ಯುವ ವೇದಿಕೆ ಆಯೋಜಿಸಿದ ಸ್ಪರ್ಧೆಯಲ್ಲಿ ಶ್ರೀ ದಕ್ಷಿಣ ಕನ್ನಡ ರನ್ನರ್ ಆಫ್ ಪ್ರಶಸ್ತಿ. 1986ರಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆ ಕರ್ನಾಟಕ ಕಿಶೋರ್ ರನ್ನರ್ ಆಫ್ ಪ್ರಶಸ್ತಿ. ನಂತರ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಭಾರತ್ ಕಿಶೋರ್ ರನ್ನರ್ ಆಫ್ ಪ್ರಶಸ್ತಿ. ಅದೇ ರೀತಿ 86ರಲ್ಲಿ ಸ್ಟೇಟ್ ಲೆವೆಲ್ ಕರ್ನಾಟಕ ಕಿಶೋರಲ್ಲಿ 2ನೇ ಸ್ಥಾನ ಬೆಳ್ಳಿ ಪದಕ ಪಡೆದೆ. ರಾಷ್ಟ್ರೀಯ ಮಟ್ಟದ ಭರತ್ ಕಿಶೋರಲ್ಲಿ 2ನೇ ಪ್ಲೇಸ್ ಪಡೆದೆ. ನಂತರ ಮಿಸ್ಟರ್ ದಕ್ಷಿಣ ಕನ್ನಡ ಪ್ರಶಸ್ತಿ. ನಂತರ 1987, 88, 89, 90, 91, 92ರವರೆಗೆ ನಿರಂತರವಾಗಿ ಕರ್ನಾಟಕ ಕುಮಾರ್, ಭಾರತ್ ಕುಮಾರ್, ಸಾಹಸ ಅರ್ಜುನ್ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಗದಗ್ ಶ್ರೀ ಹಾಗೂ ಇನ್ನಿತರ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕ ಗೆದ್ದು ತಾಲೂಕು, ಜಿಲ್ಲಾ, ರಾಜ್ಯ ಅಷ್ಟೇ ಅಲ್ಲ ದೇಶಕ್ಕೆ ಹೆಮ್ಮೆ ತಂದು ಕೊಟ್ಟವರು ಇವರು. ದಕ್ಷಿಣ ಕನ್ನಡದಲ್ಲಿ ಚಿನ್ನದ ಪದಕ ಬಂದಿದೆ. ಆಮೇಲೆ 87, 88, 89, 90, 91, 92ರವರೆಗೆ ಸತತ ಕರ್ನಾಟಕ ಕುಮಾರ್, ಭಾರತ್ ಕುಮಾರ್, ಸಾಹಸ ಅರ್ಜುನ್, ಗದಗ ಶ್ರೀ ಅಂತಾರಾಷ್ಟ್ರೀಯ ಮಟ್ಟದ್ದು ಹಾಗೂ ಇನ್ನಿತರ ಅಲ್ಲಿವರೆಗೆ ರಾಜ್ಯ ಹಾಗೂ ರಾಷ್ಟ್ರೀಯ ಚಿನ್ನ ಪದಕವನ್ನು ನಾನು ಪಡೆದಿದ್ದೇನೆ. ನಂತರ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದವರು. ಆದರೆ ಇಷ್ಟೆಲ್ಲ ಸಾಧನೆ ಮಾಡಿದ ನಂತರ ಅವರು ಮನೆಯಲ್ಲೇ ಕೂರಬೇಕಾದ ಪರಿಸ್ಥಿತಿ ಬಂತು. ಯಾವುದೇ ಕೆಲಸ ಸಿಗಲಿಲ್ಲ. ನಾನೇನಾದರೂ ಮಾಡಬೇಕು ಎಂದು ಹೊರಟವರು ಆರಂಭದಲ್ಲಿ ಬಾಲಾಜಿ ಆಯಿಲ್ ಮಿಲ್ನಲ್ಲಿ ಕೆಲಸವನ್ನ ಮಾಡಿದ್ರು. ನಂತರ ಜಿಮ್ ಟ್ರೈನರ್ ಆಗಿ ಕೆಲಸವನ್ನ ಮಾಡಿದ್ರು. 92ರಲ್ಲಿ ನನ್ನ ಮಾಸ್ಟರ್ ತಿರುವುದು ಗಣೇಶ್ ಪಾಂಡೇಶ್ವರ್, ಹಾಗೆಯೇ ನನ್ನ ತಂದೆ ತಿರುವುದು. ಆ ಸಮಯದಲ್ಲಿ ಪುನಃ ಸ್ಟೇಟಿಗೆ ಒಂದು ಬಂತು. ನಾನು ಇಲ್ಲ ಕೆಲಸ ಬಿಟ್ಟು ಮನೆಯಲ್ಲಿದ್ದೆ. MS ಕೋಟೆ ಅಂತೇಳಿ ನಮ್ಮ ಇಲ್ಲೇ ವಕೀಲರು ಅವರು ನನ್ನನ್ನು ಕೊಂಡೋಗಿ ಬಾಲಾಜಿಗೆ ಸೇರಿಸಿದರು. ಬಾಲಾಜಿ ಆಯಿಲ್ ಮಿಲ್ ಅಂತೇಳಿ. ನಂತರ ಇವರ ಸಂತೋಷ್ ಎಂಬ ವಿದ್ಯಾರ್ಥಿ ಮಿಸ್ಟರ್ ಮೂಡುಬಿದ್ರೆ, ಶ್ರೀ ದಕ್ಷಿಣ ಕನ್ನಡ ಮತ್ತು ರಾಜ್ಯ ಮಟ್ಟದಲ್ಲಿ 4ನೇ ಸ್ಥಾನ ಮುಂತಾದ ಪ್ರಶಸ್ತಿ ಪಡೆದುಕೊಂಡರು. 1.5 ವರ್ಷವರೆಗೆ ಅಲ್ಲಿ ಕೆಲಸ ಮಾಡಿದೆ. ನೆಕ್ಸ್ಟ್ ನಮ್ಮ ಹರ್ಷವರ್ಧನ್ ಪಡಿವಾಲ್ ಅಂತ ಹೇಳ್ತಾರೆ, ಅಲ್ಲಿ ಕೆಳಗಿನ ನ್ಯೂ ಪಡಿವಾಲ್ ಹೋಟೆಲ್ ಮಾಲೀಕರು. ಅವರು ಇದೇ ಗುರು ಆಂಜನೇಯ ಜಿಮ್ಮಲ್ಲಿ, ಇದು ಗುರು ಆಂಜನೇಯ ಜಿಮ್ ಇತ್ತು, ಇದು ನಮ್ಮ ಗುರುಪ್ರಸಾದ್, ಅಲ್ಲಿ ಅವರಿಗೆ ಒಂದು ಕೆಲಸ ಕೊಡಿ ಅಂತ ಹೇಳಿದ್ರು. ಅವ್ರು ಮಾಸ್ ಕಲಿಸ್ತಾರೆ ಅಂತ ಹೇಳಿ, ಆಯಿತು ನಾವು ನೋಡುವ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಮಿಸ್ಟರ್ ಮೂಡುಬಿದ್ರೆ ಕಾಂಪಿಟೇಷನ್ ಆಯಿತು. ಆಗುವಾಗ 15 ದಿವಸ ಮೊದಲು ನನ್ನನ್ನು ಬರಲಿಕ್ಕೆ ಹೇಳಿದರು, ಬನ್ನಿ ನಮ್ಮ ಹುಡುಗರಿದ್ದಾರೆ ಅವ್ನು ರೆಡಿ ಮಾಡಿ. ಆಯ್ತು ಅಂತೇಳಿದ್ರು. ಹಾಗೆ ರೆಡಿ ಮಾಡಿ ಅವರನ್ನು ಮಿಸ್ಟರ್ ಮೂಡುಬಿದ್ರೆ ಶ್ರೀ ದಕ್ಷಿಣ ಕನ್ನಡ ಟೈಟಲ್ ಹಾಗೂ ರಾಜ್ಯದಲ್ಲಿ 4ನೇ ಪ್ಲೇಸನ್ನು ಓಡಿಸಿದೆ ಸಂತೋಷ್ ಅಂತೇಳಿ. ಕಾಂಪಿಟೇಷನ್ ಮಾಡಲಿಕ್ಕೆ ನನಗೆ ವ್ಯಾಯಾಮ ಮಾಡಬೇಕು ಗೊತ್ತಿದೆ, ಮಾಡ್ಬೋದು. ಖಾಲಿ ನಾನು ಕಲಿತ ಶಾಲೆ ಬಂಗಬೆಟ್ಟು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5ನೇ ಕ್ಲಾಸ್ವರೆಗೆ ಕಲ್ತಿದ್ದೆ. ಆಮೇಲೆ ಅಲ್ಲೇ ಏನಿಲ್ಲ, ಒಂದು ಕೋಲು, ಒಂದು ಸೈಕಲ್ ಟ್ಯೂಬು ಹಿಡ್ಕೊಂಡು ವ್ಯಾಯಾಮ ಮಾಡಿ, ಅದು ಕೂಡ ಸ್ಟೇಟಲ್ಲಿ ಚಿನ್ನದ ಪದಕ ಪಡೆದಿದ್ದಾನೆ. ಯಾಕಂದರೆ ಮನುಷ್ಯ ಪ್ರಯತ್ನ ಪಟ್ಟರೆ ಏನು ಮಾಡಬಹುದು ಅಂತೇಳಿ ಆಯುಧಗಳು ಬೇಕಾಗಿಲ್ಲ, ಅವನ ಪ್ರಯತ್ನದಿಂದ ಏನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನನಗೊಂದು ದೃಢ ನಂಬಿಕೆ ಆಯಿತು. ಮೂಡುಬಿದ್ರೆಯ ಶ್ರೀ ಗುರು ಆಂಜನೇಯ ಜಿಮ್ನ ಟ್ರೈನರ್ ಆಗಿ ಬಂದ ಇವರು ನಂತರದ ದಿನಗಳಲ್ಲಿ ಸ್ವತಃ ಆ ಜಿಮ್ ಖರೀದಿಸಿ ಮಾಲಕರಾದವರು. ಸದ್ಯ ಈಗ ಅನೇಕ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡುತ್ತಾ ಜಿಮ್ ನೋಡಿಕೊಳ್ಳುತ್ತಿದ್ದಾರೆ. ಅದೆಷ್ಟೋ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪದಕವನ್ನ ಬಾಚಿಕೊಂಡಿದ್ದಾರೆ ಇವರ ಶಿಷ್ಯರು. ನಾನು ಬರುವಾಗ, ಇದೇ ಜಿಮ್ಮಿಗೆ ಬರುವಾಗ 17 ಜನ ಇದ್ದರು. ಆಮೇಲೆ ಅವರು ನನಗೆ ಕೊಡುವಾಗ 52 ಜನ ಆದರು. ಈಗ ನಮಗೆ 150 ಜನ ಇಲ್ಲಿ ಸ್ಟೂಡೆಂಟ್ ಇದ್ದಾರೆ.
ನಾನು 3 ಜನಗಳ ವಸ್ತುಗಳನ್ನು ದೇವರನ್ನು ನಂಬ್ತೇನೆ. ಒಂದು ತಂದೆ ತಾಯಿ, ಒಂದು ನನ್ನ ಕಲಿಸಿದ ಗುರುಗಳು, ನನಗೆ ಸಹಕರಿಸಿದಂಥ ಎಲ್ಲ ವ್ಯಕ್ತಿಗಳು ನನ್ನ ದೇವರೇ. ನಾನು ದೇವರಂತೇಳಿ ಅವರನ್ನೇ ನಂಬೋದು ಹೊರತು ನನಗೆ ಬೇರೆ ಇಲ್ಲ. ಎಲ್ಲ ಜಿಮ್ಮಲ್ಲಿ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ನಮ್ಮಲ್ಲಿ ಹಾಗೆಲ್ಲ ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಒಂದೇ ರೀತಿಯಲ್ಲಿ ಒಂದೇ ಒಂದು ಬಾಂಧವ್ಯದಲ್ಲಿರುವಂಥ, ಇಲ್ಲಿ ನಮಗೆ ಜಾತಿ ಇಲ್ಲ. ಇಲ್ಲಿ ಎಲ್ಲರೂ ಬಂದು ಶ್ರೀಮಂತಕ್ಕೆ ಬಡವ ಏನಿಲ್ಲ, ಒಂದೇ ಲೆಕ್ಕ ನೋಡುವಂಥ ನಮ್ಮ ಒಂದು ವ್ಯಾಯಾಮ ಶಾಲೆ ಇಷ್ಟವರೆಗೆ 20 ವರ್ಷ 22 ವರ್ಷ ಆಯಿತು. ಅದು ಚಂದದಲ್ಲಿ ನಡೀತಾ ಉಂಟು. ಹೂವಲ್ಲಿ ಜಿಮ್ಮು ಸ್ಟಾರ್ಟ್ ಮಾಡಿದ್ದೇನೆ ನಾನು. ಒಂದು 2005 ನಮ್ಮ ಇಲ್ಲಿ ಗುರು ಆಂಜನೇಯ ನಮ್ಮ ಸೀತಾರಾಮ್ ಕುಲಾಲ್ ಅವರು ಮಾಸ್ಟ್ರಾಗಿ ನನಗೆ ಸಿಕ್ಕಿದರು. ಆದ ನಂತರ ಅವರು ನಮ್ಮ ಸ್ವಲ್ಪ ಜಿಮ್ ಮಾಡೋದನ್ನು ನೋಡಿ ಅವರು ನಮ್ಮನ್ನು ಸ್ವಲ್ಪ ಕಾಂಪಿಟಿಷನಿಗೆಲ್ಲ ಕರ್ಕೊಂಡು ಹೋದದ್ದು ಸ್ಟಾರ್ಟ್ ಅವರೇ ಮಾಡಿದ್ದು. ಅವರು 2006 ಇಲ್ಲಿ ಧವಳದಲ್ಲಿ ಒಂದು ಮಿಸ್ಟರ್ ಮೂಡುಬಿದ್ರಿ ಕಾಂಪಿಟೇಷನ್ ಇತ್ತು. ಆವಾಗ ಅವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಅದರಲ್ಲಿ ಮಿಸ್ಟರ್ ಮೂಡುಬಿದ್ರಿ ಅಂತ ಅವಾರ್ಡ್ ನನಗೆ ಬಂತು 2006. ಆನಂತರ ನಾನು ಬೇಸಿಕಲಿ ಥಿಯೇಟ್ರ್ ಆರ್ಟಿಸ್ಟು. ವೈಲ್ ನಾನು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗ ಬೆಂಗಳೂರಲ್ಲಿ ಸುಮಾರು ಕಡೆ ನಾನು ಹೋಗಬೇಕು ಅಂತ ಅಂದ್ಕೊಂಡೆ. ಬಟ್ ಈ ಜಿಮ್ನ ನಾನು ಏನಕ್ಕೆ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ ಐ ವಾಸ್ ವೆರಿ ಹ್ಯೂಜ್. ಅಂದರೆ ಒಂದು 107, 108 kg ನಾನು ನನ್ನ ವೆಯ್ಟ್ ಅಷ್ಟೊಂದು ಗೈನ್ ಆಗಿತ್ತು ಬೇಸಿಕಲಿ. ಆ್ಯಂಡ್ ನನ್ನ ಫೀಲ್ಡಿಗೆ ಅದು ಇಟ್ಸ್ ಟು ಹ್ಯೂಜ್ ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಐ ಕೇಮ್ ಹಿಯರ್ ಬಿಕಾಸ್ ಸಿದ್ದರಾಮ ನನಗೆ ಮೊದಲಿಂದಲೂ ಪರಿಚಯ ಇದ್ದರು. ಹೊರಗಡೆ ಸಿಕ್ಕಿದಾಗೆಲ್ಲ ಕರೀತಾಯಿದ್ರು, ತುಂಬ ದಪ್ಪ ಆಗ್ತಾಯಿದೆ ನೀನು, ಬಾ ವರ್ಕೌಟ್ ಮಾಡೋಣ ಅಂತ. ಸೊ ಸುಮ್ಮನೆ ನೋಡೋಕ್ಕೆ ಅಂತ ಇಲ್ಲಿಗೆ ಬಂದೆ. ನಾನೊಂದು 7 months ಬಿಫೋರ್ ಇಲ್ಲಿಗೆ ಜಾಯ್ನ್ ಆದೆ. ಜಾಯ್ನ್ ಆಗಿ ವರ್ಕೌಟ್ ಮಾಡ್ತಾ ಇಲ್ಲಿ ಒಂಥರ ಬೇರೆಯೇ ಅಟ್ಮಾಸ್ಫಿಯರ್ ಇದೆ. ನಮ್ಮ ಸರ್ ಇರ್ಬೋದು ಅವ್ರದ್ದು ಎಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ಅವರು ಎನರ್ಜಿ ಬಗ್ಗೆ ನಾನು ಹೇಳಬೇಕು. ಐ ಥಿಂಕ್ ಹೀಸ್ 50+ ನಾವು, 50 ವರ್ಷದ ಮೇಲಾಯ್ತು ಅವರಿಗೆ. ಬಟ್ ಅವರ ಎನರ್ಜಿಗೆ ನನಗೆ ತುಂಬ ಖುಷಿ ಆಗುತ್ತೆ ಅವ್ರ ಎನರ್ಜಿ ನೋಡ್ಕೊಂಡು. ಅಂದರೆ ಪ್ರತಿಯೊಬ್ಬರು ಯಾರೇ ಇರಲಿ, ಯಾರೇ ಬರಲಿ, ಪರ್ಸ್ನಲಾಗಿ ಕೇರ್ ತಗೊಂಡು ಅವರು ಇದನ್ನು ಮಾಡ್ಕೋತಾರೆ, ವರ್ಕೌಟ್ ಮಾಡಿಸ್ತಾರೆ. ನನ್ನ ಹೆಸರು ನಾಗರಾಜ್ ಬಾಳಿಗ ಅಂತ. ನಾನು ಆ್ಯಕ್ಚುಲಿ ಈ ಜಿಮ್ಮಿಗೆ ಸೇರಿದ್ದು ವೆಯ್ಟ್ ಗೈನ್ ಮಾಡಲಿಕ್ಕೆ. ನಂದು ವೆಯ್ಟ್ ತುಂಬ ಕಡಿಮೆ ಇತ್ತು. ಎಲ್ಲರೂ ನಮಗೆ ಹೇಳ್ತಿದ್ರು ಎಂತ ಸ್ವಲ್ಪ ಆದರೂ ಥೋರ ಆಗಬೇಕು ಹಾಗೆಲ್ಲ ಅಂತ. ಅದಕ್ಕೆ ನಾನು ಮತ್ತು ಇಲ್ಲಿ ಮೂಡುಬಿದ್ರೆಯಲ್ಲಿ ನನಗೆ ಆ್ಯಕ್ಚುಲಿ ನಾನು ಮ್ಯಾಂಗ್ಳೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಅಂತ ಇರೋದು. ನನಗೆ ಮೂಡುಬಿದ್ರೆ ಟ್ರಾನ್ಸ್ಫರ್ ಆಯಿತು. ಇಲ್ಲಿ ಬಂದ ಮೇಲೆ ನಾನು ಜಿಮ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಯಾವುದು ಒಳ್ಳೆಯದು. ಹಾಗೆ ಎಲ್ಲರೂ ಹೇಳಿದ್ದು ಈ ಜಿಮ್ಮಿನ ವಿಷಯ, ಗುರು ಆಂಜನೇಯ ಜಿಮ್ಮು. ಹಾಗೆ ನಾನು ಇಲ್ಲಿ ಜಾಯ್ನ್ ಆದೆ. ಇಲ್ಲಿ ಜಾಯ್ನ್ ಆದ ಮೇಲೆ ಈಗ 1.5 year ಆಯಿತು. 15 kg ನನಗೆ ಗೈನ್ ಆಗಿದೆ. ಹಾಗೆ ತುಂಬ ಖುಷಿ ಆಗ್ತಾ ಉಂಟು. ನಾನು ಶಂಕರ್ ಅಂತ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾಯಿದ್ದೇನೆ ಮೂಡುಬಿದ್ರೆಯಲ್ಲಿ. ನಾನೊಂದು 4-5 ವರ್ಷದಿಂದ ಮಾಸ್ಟರ್ ಹತ್ರ ಒಂದು ಜಿಮ್ ಕಲಿಬೇಕಂತ ಬಂದದ್ದು. ಒಳ್ಳೆ ಫಿಟ್ನೆಸ್ ಎಲ್ಲ ಹೇಳಿಕೊಡ್ತಾರೆ, ಗ್ರೌಂಡು ಅದು ಅದೆಲ್ಲ. ಈ ಮೂಡುಬಿದ್ರೆ ವಲಯದಲ್ಲಿ ಮೊದಲಿಗೆ ಜಿಮ್ಮನ್ನು ಸಾಧಾರಣ ಮಕ್ಕಳಿಗೆ ಹೇಳಿಕೊಟ್ಟವರು ಸೀತಾರಾಮ್ ಸರ್ ಅಂತ ಹೇಳ್ಬೋದು.
ಮೊಹಮ್ಮದ್ ಅಶ್ರಫ್ ಅಂತ. ನಾನೊಂದು 2008 ಸ್ಟಾರ್ಟ್ ಮಾಡಿದ್ದೇನೆ. ಇದರ ಬಗ್ಗೆ ಹೇಳಿದ ಮಾಸ್ಟ್ರು ಒಳ್ಳೆ ಟ್ರೈನರ್. ಮತ್ತು ಒಂದು 4 ಮೋಸ್ಟ್ ಮಸ್ಲರ್ ಒಂದು ಟೈಟಲ್ ಮಾಸ್ಟರ್ ಇದರಲ್ಲಿ ಕೋಚಲ್ಲಿ ಮತ್ತು ಸ್ಟೇಟ್ ಲೆವೆಲ್ ಹೋಗಿದ್ದೀನಿ ಬ್ಯಾಂಗ್ಳೂರು. ಮತ್ತು ಮಾಸ್ಟರ್ ಖರ್ಚಲ್ಲಿ ಸೀತಾರಾಮ್ ಕುಲಾಲ್ ರವರು ಕೊರಗಪ್ಪ ಕುಲಾಲ್ ಮತ್ತು ಕಮಲಾ ಕುಲಾಲ್ ರವರ ಪ್ರೀತಿಯ ಮಗನಾಗಿ ಜನಿಸಿ ಅದೆಷ್ಟೋ ಸಾಧನೆ ಮಾಡಿದವರು. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಮಾತಿನಂತೆ ತನ್ನ ವಿದ್ಯಾರ್ಥಿಗಳು ಸೇರಿದಂತೆ ಸಮಾಜದಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರವಾದ ಸರಳ ಸಜ್ಜನ ವ್ಯಕ್ತಿ. ತಾಯಿಗೆ ನಾನಂದರೆ ತುಂಬ ಪ್ರೀತಿ. ನನ್ನನ್ನು ಒಂದು ವಾರಕ್ಕೆ ಒಂದು ಸರಿ ನೋಡೋದಿದ್ದರೆ ಅವ್ರಿಗೆ ತುಂಬ ಬೇಸರ ಆಗ್ತದೆ. ಕೇಳ್ತಾರೆ ಏನಪ್ಪ ಬರಲಿಲ್ಲ ಅಂತೇಳಿ. ಹಾಗೆಲ್ಲ ಆಗಿ ಆಮೇಲೆ ಅಂತ ಹೇಳಿದ್ರೆ ಎಲ್ಲರೂ ನಾವು ಒಬ್ಬರನ್ನ ಒಳ್ಳೆ ರೀತಿಯಲ್ಲಿ ನೋಡಿದರೆ ಅವ್ರು ನಮ್ಮನ್ನು ಒಳ್ಳೆ ನೋಡ್ತಾರೆ. ಒಂದು ಜಾತಿ ಭೇದ ಮಾಡಿದರೆ ಅವರು ಜಾತಿ ಭೇದ ಮಾಡ್ತಾರೆ. ನಮಗೆ ಯಾವುದೂ ಇಲ್ಲ. ನಾವು ಒಂದು ಸಾಧಾರಣ ಮನುಷ್ಯರು ಅಷ್ಟೇ. ಪ್ರಸ್ತುತ ಇವರು ತಾಯಿ ಕಮಲಾ ಕುಲಾಲ್, ಹೆಂಡತಿ ಕಸ್ತೂರಿ ಕುಲಾಲ್, ಮಗ ಕಮಲೇಶ್ ಕುಲಾಲ್ರೊಂದಿಗೆ ಸುಖಿ ಜೀವನವನ್ನ ನಡೆಸುತ್ತಿದ್ದಾರೆ. ಇವರ ಜೀವನ ಹೀಗೆ ಸುಖಕರವಾಗಿರಲಿ ಎನ್ನುವುದೇ ನಮ್ಮ ಆಶಯ.